ಸಾಂಬಾರ್ ತೋಟ ವಿಸ್ಡಮ್ ವೆಲ್ಫೇರ್ ಅಸೋಸಿಯೇಷನ್ ಮುತಾಲಿಕೆಡು ಶಾಲಾ ಜೋಕ್ಲಿಗೂ ಪುಸ್ತಕ ವಿತರಣೆ ಬಕ ಸಂಸ್ಥೆದ ಲಾಂಛನ ಬಿಡುಗಡೆ ಕಾರ್ಯಕ್ರಮ ಸಾಂಬಾರ್ ತೋಟ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಡು ಸೋಮವಾರ ಕಾಂಡೆ ನಡೆತನು. ಸಾಂಬಾರ ತೋಟ ವಿಸ್ಡಮ್ ವೆಲ್ಫೇರ್ ಅಸೋಸಿಯೇಷನ್ ಮುತಾಲಿಕೆಡು ಶಾಲಾ ಜೋಕ್ಲಿಗೂ ಪುಸ್ತಕ ವಿತರಣೆ ಬೊಕ್ಕ ಸಂಸ್ಥೆದ ಲಾಂಛನ ಬಿಡುಗಡೆ ಕಾರ್ಯಕ್ರಮನ ಸಂಬಾರ ತೋಟ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆಡು ಸೋಮವಾರ ಕಾಂಡೆ ಅಟನೆ ಮಲ್ತಿದ್ದೇರು. ಸಂಬಾರ ತೋಟ ನೂರಾನಿಯ ಜುಮ್ಮಾ ಮಸೀದಿದ ಕತಿಬೇರು ಬಹುಮಾನ್ಯ ಪಿ.ಕೆ. ಮೊಹಮ್ಮದ್ ಮದನಿ ಕಾರ್ಯಕ್ರಮನು ಉದೀಪನ ಮಲ್ತದ ಪೋಷಕರು ಜೋಗ್ಲಿನು ಆಂಗ್ಲ ಮಾಧ್ಯಮದ ವ್ಯಾಮೋಹಡ್ ಕನ್ನಡ ಮಾಧ್ಯಮನ ತಿರಸ್ಕಾರ ಮಲ್ತದು ಆಂಗ್ಲ ಮಾಧ್ಯಮಕ್ಕೆ ಸೇರ್ಪಾವೇರು ನನ್ನ ದುಂಬುದ ದಿನಕ್ಲೆಡು ಪಿರ ಕನ್ನಡ ಮಾಧ್ಯಮಗೆ ಸೇರ್ಪಾವನ ಪರಿಸ್ಥಿತಿ ಬರ್ಪುಂಡು ನಂಗೆ ಸಂಸ್ಕೃತಿನ ಕಲ್ಪವನಿ ಕನ್ನಡ ಮಾಧ್ಯಮ ಮಾತ್ರ ಜೋಕ್ಲಿನ ಶಿಕ್ಷಕರು ತಂಗ್ಲಿನ ಜೋಕ್ಲಿಲ್ಲಕ ತೋಡು ಪಂಡದು ತೆರಿಪಾಯರು. ಈ ಕಾಲಘಟ್ಟದಲ್ಲಿ ಅಳಿದು ಹೋಗುವಂತಹ ಪರಿಸ್ಥಿತಿ ಬಂದಿದೆ. ಅದನ್ನು ಉಳಿಸಿಕೊಂಡು ಬರುವುದು ಊರಿನ ರಕ್ಷಕರ ಕರ್ತವ್ಯ ಆಗಿರುತ್ತದೆ ಎಂದು ಸ್ಪಷ್ಟವಾಗಿ ಹೇಳಲು ಬಯಸ್ತಾ ಇದ್ದೇನೆ. ಪಾಶ್ಚಾತ್ಯ ಇಂಗ್ಲಿಷ್ ಆಂಗ್ಲ ಭಾಷೆಯ ಮೋಹದಿಂದ ನಮ್ಮ ಹುಟ್ಟು ಭಾಷೆ, ನಮ್ಮ ಜನ್ಮ ಭಾಷೆಯನ್ನು, ನಮ್ಮ ನಾಡಿನ ಭಾಷೆಯನ್ನು ಮರೆತು ಆಂಗ್ಲ ವ್ಯಾಮೋಹಕ್ಕೆ ತಿರುಗಿದರೆ ಬಹುಶಃ ಇದು ತಾತ್ಕಾಲಿಕವಾದ ಒಂದು ಸಂಭ್ರಮ ಎಂದು ನಾನು ಬಯಸ್ತಾ ಇದ್ದೇನೆ. ಇದು ನಿರಂತರವಾಗಿ ಅಳಿಯುವಂತಹ ಒಂದು ವ್ಯಾಮೋಹ ಅಲ್ಲ ಎಂದು ನಾನು ಅತಿವೃತ್ತಿಯಾಗಿ ನಾನು ಹೇಳ ಬಯಸ್ತಾ ಇದ್ದೇನೆ. ನೋಡಿ, ಈಗ ಇಂಜಿನಿಯರಿಂಗ್ ಕೋರ್ಸ್ಗಳೆಲ್ಲ ಅದರ ಸ್ಕೋಪ್ ಯಾಗ ಉಳಿಯುತ್ತದೆ ಯಾಗ ಅಳಿಯುತ್ತದೆ ಎಂದು ಹೇಳಲು ಆಗುವುದಿಲ್ಲ. ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಅದರ ಸ್ಕೋಪ್ ಈಗ ಬಹಳ ತಳಮಟ್ಟಕ್ಕೆ ಬೆಳೆದಿದೆ. ಒಂದು ವಾಣಿಜ್ಯವಾದ ಶೈಲಿಯಲ್ಲಿ ವಿದ್ಯಾಭ್ಯಾಸ ನಡೀತಾ ಇದೆ. ಕಾಂಪಿಟೇಷನ್ ಸ್ಪರ್ಧಾತ್ಮಕವಾದ ನೆಲೆಯಲ್ಲಿ ಒಂದು ವ್ಯಾಪಾರ ಬಿಸ್ನೆಸ್ ಮಟ್ಟದಲ್ಲಿ ಸಂಸ್ಥೆಗಳು ಈಗ ನಡೆಯುತ್ತಾ ಇದೆ. ನೀವು ಸ್ಪಷ್ಟವಾಗಿ ಕಣ್ಣೋಡಿಸಿದರೆ ಅವಲೋಕಿಸಿದರೆ ನಮಗೆ ಅದರ ಫಲಿತಾಂಶ ನಮಗೆ ಮನಸ್ಸಿಲಾಗುತ್ತದೆ. ಆದ್ದರಿಂದ ನಮ್ಮ ಶಾಲೆಯ ನಮ್ಮ ಭಾಷೆ ಮಾತ್ರವಲ್ಲ, ಪೂಪಾಡಿಕಲ್ ಕ್ಲಸ್ಟರ್ದ ಸಿಆರ್ಪಿ ಶ್ರೀಮತಿ ಆಶಾ ಪಾತಿರ್ದ ಈ ಶಾಲೆಡು ಕಡಿನ ಸರ್ತಿರ್ದಿಲ್ಲ. ಈ ಸರ್ತಿ ಜೋಕ್ಲಿನ ಸಂಖ್ಯೆ ಜಾಸ್ತಿ ಉಂಡು. ಜೋಕ್ಲು ಎಡ್ಡೆ ಕಲ್ತದ ಶಾಲೆಗೆ ಪುದರ್ಕ ನೋಡು ಪಂಡದು ತೆರಿಪಾಯರು. ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆಯಾಗಿ ನಮ್ಮ ಬಂಟ್ವಾಳದಲ್ಲಿ ಸಾಧಾರಣ 3 ಶಾಲೆಗಳು ಮುಚ್ಚುವ ಸ್ಥಿತಿಯಲ್ಲಿದೆ. ಅಂಥ ಪರಿಸ್ಥಿತಿ ಇರುವಾಗ ಇಂಥ ಶಾಲೆಗಳಲ್ಲಿ ನಮ್ಮ ಈ ಸಂಬಾತೋಟಂತ ಈ ಊರಿನ ಶಾಲೆಯಲ್ಲಿ ಇಲ್ಲಿನ ಒಂದು ಸಂಸ್ಥೆಯವರು ಈ ಬಡ ಮಕ್ಕಳಿಗೆ ಪುಸ್ತಕ ವಿತರಣೆ ಕಾರ್ಯಕ್ರಮ ಕೊಟ್ಟು ಮಕ್ಕಳ ಸಂಖ್ಯೆಯನ್ನು ಹೆಚ್ಚಿಸುವಂತಹ ಒಂದು ಕಾರ್ಯಕ್ರಮ ಇದಾಗಿದೆ. ಯಾಕಂತ ಹೇಳಿದ್ರೆ ಈಗಿನ ನಮ್ಮ
ಪರಿಸ್ಥಿತಿ ಈ ಪ್ರಕಾರ ನಮ್ಮ ಕೆಲವು ಪೋಷಕರು ಎತ್ತವರಿಗೆ ಇಂಗ್ಲಿಷ್ ಮಾಧ್ಯಮದ ವ್ಯಾಮೋಹ ಇರುವುದರಿಂದ ನಮ್ಮ ಕನ್ನಡ ಮೀಡಿಯಂ ಅಂತ ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳಿಗೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಿದೆ. ಆದರೂ ಕೂಡ ಈ ವರ್ಷ ನನ್ನ ಹೂವಾಕಲ್ ಕ್ಲಸ್ಟರ್ ಮತ್ತು ಹಿರಾ ಕ್ಲಸ್ಟರ್ನಲ್ಲಿ 1ನೇ ಕ್ಲಾಸಿನ ಮಕ್ಕಳ ಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳಲಿಕ್ಕೆ ನಾನು ಸಂತಸ ಪಡ್ತೇನೆ. ಯಾಕಂತ ಹೇಳಿದರೆ ನಮ್ಮಂಥ ಸರ್ಕಾರಿ ಶಾಲೆ ಹಿರಾ ಗ್ರಾಮದಂಥ ಒಂದು ಸರ್ಕಾರಿ ಶಾಲೆ, ಅಲ್ಲಿಯ ಶಿಕ್ಷಕರು ಸಾಧಾರಣ ಮೇ 15ರಿಂದ ದಾಖಲಾತಿ ಆಂದೋಲನ ಅಂತೇಳಿ ಪ್ರತಿ ಮನೆಗೆ 4 ಸಲ ಭೇಟಿ ಕೊಟ್ಟು ಅಲ್ಲಿಯ 1ನೇ ಕ್ಲಾಸಿನ ಮಕ್ಕಳ ಸಂಖ್ಯೆ 50ಕ್ಕೆ ಮುಟ್ಟಿದೆ. ಶ್ರೀ ಪ್ರಶಾಂತ್ ಕಾಜವ ಭಿನ್ನಾದಿಗೆದ ಪಾತೆರ ಪಂಡಿರು. ಈ ಭಾಗದ ಎಲ್ಲ ಯುವಕರು ಮತ್ತು ಹಿರಿಯರ ಆಶೀರ್ವಾದದಿಂದ ಇನ್ನು ಮುಂದಕ್ಕಾದರೂ ಮಕ್ಕಳು ಹೆಚ್ಚು ಬರ್ಬೋದು. ಕೆಲವೊಂದು ಕಾರಣಾಂತರದ ಕೆಲವೊಂದು ಅಭ್ಯಾಸದ ಕೆಲವೊಂದು ಈಗಿನ ಯುಗಲೋಕದಲ್ಲಿ ನನ್ನ ಮಕ್ಕಳು ಮುಂದೆ ಹೋಗ್ಬೇಕು, ನನ್ನ ಮಕ್ಕಳು ಮುಂದೆ ಹೋಗ್ಬೇಕು, ನನ್ನ ಮಕ್ಕಳು ಇಂಗ್ಲೀಷ್ ಮೀಡಿಯಂಗೆ ಹೋದರೆ ಒಳ್ಳೆಯದಾಗ್ತಾರೆ, ಈ ಎಲ್ಲ ಭಾವನೆ ಇಟ್ಕೊಂಡು ಇವತ್ತು ಸ್ವಲ್ಪ ನಮ್ಮನ್ನ ಕನ್ನಡ ಮಾಧ್ಯಮ ಸ್ಕೂಲಿಗೆ ಸ್ವಲ್ಪ ಹಿನ್ನಡೆ ಆಗಿದೆ. ಈಗ ಹಿರಿಯರಾದ ಹೇಳಿದ ಮಾತು ಮುಂದೊಂದು ದಿನ ನಿಜ ಆಗ್ಬೋದು. ನಾನು ಕೂಡ ನನ್ನ ಮನಸ್ಸಿನಲ್ಲಿ ಕೂಡ ಅದೇ ಅನಿಸ್ತದೆ. ಈ ಸಲ ಕೂಡ ಒಂದು ಹೊಸ ಸರ್ಕಾರ ಬಂದಿದೆ. ಹೊಸ ಸರ್ಕಾರ ಬಂದು ಪ್ರಾಥಮಿಕ ಹಂತದಲ್ಲಿ ಇಂಗ್ಲಿಷ್ನ ಒಂದು ವಿದ್ಯಾರ್ಜನೆಯನ್ನು ಮಾಡುವಂಥ ಒಂದು ಅಧಿಕಾರವನ್ನು ಕೊಟ್ಟರೆ, ಒಂದು ಅವಕಾಶವನ್ನು ಕೊಟ್ಟರೆ ಈ ಶಾಲೆಗೂ ಕೂಡ ಬಡ ವಿದ್ಯಾರ್ಥಿಗಳು ಬಂದು ವಿದ್ಯಾರ್ಜನೆ ಮಾಡಲಿಕ್ಕೆ ಮುಂದಾಗ್ಬೋದು ಅಂತ ನನ್ನ ಈ ಸ್ವಲ್ಪ ಅನಿಸಿಕೆ. ಒಂದೇ ಸಂದರ್ಭದ ಶಾಲೆದ ಜೋಕ್ಲಿಗೆ ಪುಸ್ತಕ ವಿತರಣೆ ಮಲ್ತೀರು. ಅಂಚನೆ ಸಂಸ್ಥೆದ ಲಾಂಛನಲ್ಲ ಬಿಡುಗಡೆ ಮಲ್ತೀರು. ಅವೆಡ್ದು ಬೊಕ್ಕ SSLC PUC ತರಗತಿಡು ಹೆಚ್ಚು ಅಂಕ ಪಡೆಯಿನ ವಿದ್ಯಾರ್ಥಿಗಳಿಗೆ ಬಲ್ಮಾನ ಮಾನದಿಗೆ ಮಲ್ತೀರು. ಸಂಬಾಡ ತೋಟ ನೂರಾನಿಯ ಜುಮ್ಮಾ ಮಸೀದಿದ ಅಧ್ಯಕ್ಷರು ಜನಾಬ್ ಇಬ್ರಾಹಿಂ ಹಾಜಿ ಕಾರ್ಯಕ್ರಮದ ಗುರುಕಾರ್ಮೆನ್ ವಹಿಸುತ್ತಿದ್ದರು. ಜನಾಬ್ ಅಹಮದ್ ಕುಂಜಿ ಕತ್ತರ್ ಸಂಬಾರ ತೋಟ ನೂರಾನಿಯ ಜುಮ್ಮಾ ಮಸೀದಿದ ಪ್ರಧಾನ ಕಾರ್ಯದರ್ಶಿ ಜನಾಬ್ ಯಸಿ ಮೊಹಮ್ಮದ್, SDM ಅಧ್ಯಕ್ಷರು ಜನಾಬ್ ಅಬುಬಕ್ಕರ್ ಕೊಡಕಲ್, ಸಂಬಾರ ತೋಟ ಶಾಲೆದ ಮುಖ್ಯೋಪಾಧ್ಯಾಯಿನಿ ಶ್ರೀಮತಿ ಶಹನಾಜ್ ಪರ್ವೀನ್, ಸಂಬಾರ ತೋಟ ಖಿದ್ಮತುಲ್ ಇಸ್ಲಾಂ ಅಸೋಸಿಯೇಷನ್ದ ಅಧ್ಯಕ್ಷರು ಜನಾಬ್ MH ಸಾಹುಲ್ ಅಮೀದ್, ಸಂಬಾರ ತೋಟ ಖಿದ್ಮತುಲ್ ಇಸ್ಲಾಂ ಅಸೋಸಿಯೇಷನ್ದ ಅಧ್ಯಕ್ಷರು ಜನಾಬ್ HM ಶಾಹುಲ್ ಅಮೀದ್, ಸಂಬಾರ ತೋಟ ವಿಸ್ಡಮ್ ವೆಲ್ಫೇರ್ ಅಸೋಸಿಯೇಷನ್ದ ಅಡ್ವೈಸರ್ ಜನಾಬ್ CA ಹನೀಫ್, ಅಧ್ಯಕ್ಷರು ಜನಾಬ್ ಆಸಿಫ್ SK, ಜನಾಬ್ ಶಬೀರ್ ಕತ್ತರ್ ಇಂಚಿತಿ ಪ್ರಮುಖರು ಮಲ್ಲ ಬಿನ್ನೆರಾದು ಲೇಸಗದಿಗಿಡಿತ್ತರು. ಸಂಬಾರ ತೋಟ ವಿಸ್ಡಮ್ ವೆಲ್ಫೇರ್ ಅಸೋಸಿಯೇಷನ್ದ ಸದಸ್ಯರು ಸರ್ವಶ್ರೀ, ಯಾಸಿರ್, ಬಾತಿಶ್, ತಬ್ಸೀರ್, ಜಮೀರ್, ನವಾಜ್, ಉಬೈದ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿತ್ತರು.